ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಸ್ಕಿನ್ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಬೆಸ್ಟ್ ಡೇ ಕ್ರೀಮ್ ಯಾವುದು ಗೊತ್ತಾ? ಹಲೋ, ನಮಸ್ತೆ ಎಲ್ರಿಗೂ. ಬೆಸ್ಟ್ ಡೇ ಕ್ರೀಮ್ ಯಾವುದು, ಬೆಸ್ಟ್ ನೈಟ್ ಕ್ರೀಮ್ ಯಾವುದು ಅಂತ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆಯ ವೀಡಿಯೋನ ಇವತ್ತು ಮಾಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಾ, ಇಂಡಿಯಾದಲ್ಲಿ ಈ ಸ್ಕಿನ್ ಡಾಕ್ಟರ್ಗಳು ರೆಫರ್ ಮಾಡುವಂಥ ಬೆಸ್ಟ್ ಟಾಪ್ ರೇಟೆಡ್ ನಂಬರ್ 1 ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಯಾವುದು ಅಂತ ಅಂದ್ಬಿಟ್ಟು ಸೆಟಫಿಲ್ ಅವ್ರದ್ದು ಬ್ರೈಟ್ನಿಂಗ್ ಡೇ ಕ್ರೀಮ್ ಅಂತ ಬರುತ್ತೆ. ಹಾಗೆಯೇ ಸೆಟಫಿಲ್ ಅವ್ರದ್ದು ಬ್ರೈಟ್ನಿಂಗ್ ನೈಟ್ ಕಂಫರ್ಟ್ ಕ್ರೀಮ್ ಅಂತ ಬರುತ್ತೆ. ಇದೆರಡೂ ಕೂಡ ಟಾಪ್ ಸೆಲ್ಲಿಂಗ್ ಮತ್ತು ಸ್ಕಿನ್ ಡಾಕ್ಟರ್ಗಳು ರೆಫರ್ ಮಾಡುವಂಥ ನಂಬರ್ 1 ಕ್ರೀಮ್. ನೀವೇನಾದರೂ ಒಳ್ಳೆಯ ನೈಟ್ ಕ್ರೀಮ್, ಒಳ್ಳೆಯ ಡೇ ಕ್ರೀಮನ್ನು ಹುಡುಕ್ತಾ ಇದ್ದರೆ ಈ ಕ್ರೀಮ್ಗಳನ್ನು ಆರಾಮ್ಸೆ ಉಪಯೋಗ ಮಾಡ್ಬೋದು. ಯಾಕೆಂತ ಹೇಳ್ತೀನಿ. ಫಸ್ಟ್ ಏನು ಅಂತಂದರೆ, ಒಂದು ಇದು ಟೆಸ್ಟ್ ಆ್ಯಂಡ್ ಪ್ರೂವ್ ಆಗಿರುವಂಥದ್ದು, ಮತ್ತು ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೆ ಸೇಫ್ ಆಗಿರುವಂಥದ್ದು. ಸೆನ್ಸಿಟಿವ್ ಸ್ಕಿನ್ನಿಂದ ಹಿಡಿದು ಆಯಿಲ್ ಇರ್ಬೋದು, ನಾರ್ಮಲ್ ಇರ್ಬೋದು, ಡ್ರೈ ಇರ್ಬೋದು, ಕಾಂಬಿನೇಷನ್ ಇರ್ಬೋದು, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಈ 2 ಕ್ರೀಮ್ಗಳನ್ನು ಕೂಡ ಆರಾಮ್ಸೆ ಉಪಯೋಗ ಮಾಡ್ಬೋದು, ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್. ಇನ್ನೊಂದು ಏನು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್, ವಿಸಿಬಲ್ ಆಗಿ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ, ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಪ್ರೊಟೆಕ್ಷನ್ ಮಾಡುತ್ತೆ. ನಿಮಗೆಲ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನಾವು ಯಾಕೆ ಡೇ ಕ್ರೀಮನ್ನು ಮಿಸ್ ಮಾಡದೆ ಹಾಕಲೇಬೇಕಂತ ಅನ್ನೋದು. ತುಂಬ ಜನರಿಗೆ ಏನಾಗುತ್ತೆ, ಡೇಯಲ್ಲಿ ತುಂಬ ಕ್ರೀಮ್ಗಳನ್ನು ಹಾಕೊಳ್ಳೋದು, ಕೆಲವರು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಈ ಥರ ಲೇಯರ್ ಕ್ರೀಮ್ಗಳನ್ನು ಹಾಕೋದು ಅಂತಂದರೆ ಅಯ್ಯೋ ಎಷ್ಟಪ್ಪ ಕ್ರೀಮ್ಗಳನ್ನು ಹಾಕೋದು ಅಂತ ಅಂದ್ಕೊತೀವಿ. ಅದರ ಬದಲಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಡೇ ಕ್ರೀಮ್ ಸಿಕ್ಕಿದ್ರೆ, ಒಳ್ಳೆಯ ನೈಟ್ ಕ್ರೀಮ್ ಸಿಕ್ಕಿದ್ರೆ ಸಾಕು, ಇಷ್ಟನ್ನೇ ಹಾಕೊಂಡು ಆರಾಮ್ಸೆ ಸ್ಕಿನ್ ಕೇರ್ ಮಾಡ್ಕೊಂಡಿರ್ತೀವಿ ಅನ್ನೋರಿಗೆ ಈ ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ವ, ಅದು ದಿ ಬೆಸ್ಟ್. ಸ್ಕಿನ್ ಕೇರ್ ನಾವು ಮಾಡಲೇಬೇಕು, ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು, ಇಲ್ಲದಿದ್ದರೆ ಸ್ಕಿನ್ ನಮ್ಮದು ಹಾಳಾಗುತ್ತೆ, ಸುಕ್ಕು ಬೇಗ ಬರುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಹೈಡ್ರೇಟ್ ಆಗಿರಲ್ಲ, ಬಂಗು ಮಾರ್ಕ್ ಬರುತ್ತೆ, ಪಿಗ್ಮೆಂಟೇಷನ್ ಬರುತ್ತೆ, ಡಲ್ನೆಸ್ ಆಗುತ್ತೆ, ಎಲ್ಲದೂ ಆಗುತ್ತೆ ಸ್ಕಿನ್ ಕೇರ್ ಮಾಡಿಲ್ಲದಿದ್ದರೆ, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿಲ್ಲದಿದ್ದರೆ. ಮಾಯ್ಶ್ಚರಿಂಗ್ ಕ್ರೀಮ್ ಯಾಕಂತ ನಾನು ತುಂಬ ಸಲ ಹೇಳಿದ್ದೇನೆ, ಸ್ಕಿನ್ನನ್ನು ಈ ಡಸ್ಟ್ ಇರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಇದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಸ್ಕ್ರೀನ್ ಲೋಷನ್ ಹೊರಗಡೆ ಹೋದಾಗ ಸೂರ್ಯನ ಬಿಸಿಲಿಗೆ ನಮ್ಮ ಮುಖ ಕಪ್ಪಾಗೋದನ್ನು, ಪಿಗ್ಮೆಂಟೇಷನ್, ಬಂಗು ಮಾರ್ಕ್ ಆಗೋದನ್ನು ತಪ್ಪಿಸುತ್ತೆ. ಸೊ ಈ ಡೇ ಕ್ರೀಮಲ್ಲಿ ಏನಿರುತ್ತೆ ಅಂತಂದರೆ, ಈ 2 ಅಂಶಗಳಿರುತ್ತೆ. ಸನ್ಸ್ಕ್ರೀನ್ ಲೋಷನ್ದು ಅಂಶ ಇರುತ್ತೆ, ಮಾಯ್ಶ್ಚರೈಸಿಂಗ್ ಆಗಿ ನಿಮ್ಮ ಸ್ಕಿನ್ನನ್ನು ಇಡುವಂಥ ಅಂಶಗಳು ಕೂಡ ಇರುತ್ತೆ. ಹಾಗೆಯೇ ಸೆಟಫಿಲ್ ಅವ್ರದ್ದು ಈ ಡೇ ಬ್ರೈಟ್ನಿಂಗ್ ಡೇ ಕ್ರೀಮ್ ಇರುತ್ತಲ್ವ, ಅದರಲ್ಲಿ ನೈಸಿನಮೈಡ್ ಅಂಶನೂ ಕೂಡ ಇರುತ್ತೆ. ನೈಸಿನಮೈಡ್ ಅಂಶ ಏನು ಮಾಡುತ್ತೆ ಅಂತಂದರೆ, ಸ್ಕಿನ್ನಲ್ಲಿ ಏನಾದರೂ ಸ್ಪಾಟ್ಸ್ ಇದ್ದರೆ, ಕಲೆಗಳಿದ್ರೆ, ಡಲ್ನೆಸ್ ಇದ್ದರೆ ಅದೆಲ್ಲದನ್ನು ಕಮ್ಮಿ ಮಾಡಿ, ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ, ಆ ಮಾರ್ಕ್ಗಳನ್ನು ಕಮ್ಮಿ ಮಾಡಿ ನಿಮಗೆ ಈವನ್ ಟೋನ್ ಸಿಗೋ ಥರ ಮಾಡುತ್ತೆ. ಕೆಲವರ ಮುಖ ನೋಡಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ, ಎಲ್ಲೂ ಕೂಡ ಅಂದರೆ ಒಂದೇ ಒಂದು ಮಾರ್ಕ್ ಇರಲ್ಲ, ಎಲ್ಲ ಈವನ್ ಟೋನ್ಡ್ ಆಗಿರುತ್ತೆ. ಕೆಲವರ ಮುಖ ಹೆಂಗಿರುತ್ತೆ, ಅಲ್ಲಲ್ಲಿ ಪಿಂಪಲ್ ಮಾರ್ಕ್ಸ್, ಸನ್ ಟ್ಯಾನ್, ಸನ್ಬರ್ನ್, ಪಿಗ್ಮೆಂಟೇಷನ್, ಈವನ್ ಟೋನ್ ಇರಲ್ಲ. ಈವನ್ ಟೋನ್ ಅಂತಂದರೆ ನಿಮಗೆ ಮುಖ ಇಲ್ಲಿಂದ ಬಂದು ಇಲ್ಲಿ ತನಕ ಎಲ್ಲ ಕಡೆ, ಇಲ್ಲಿಂದ ಇಲ್ಲಿ ತನಕ ಎಲ್ಲ ಕಡೆ ಒಂದೇ ಥರ ಟೋನ್ ಇರಬೇಕು, ಚೇಂಜ್ ಆಗಿರಬಾರ್ದು. ಅದನ್ನ ನಾವು ಈವನ್ ಟೋನ್ ಅಂತೀವಿ. ಸೊ ಈ ಡೇ ಕ್ರೀಮನ್ನು ನೀವು ರೆಗ್ಯುಲರ್ ಆಗಿ ಹಾಕೋದ್ರಿಂದ ಎಲ್ಲ ಪೊಲ್ಯೂಷನಿಂದ ನಿಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡುತ್ತೆ. ಸ್ಪಾಟ್ಸ್ ಇದ್ದರೆ, ಮಾರ್ಕ್ಗಳಿದ್ರೆ, ಕಲೆಗಳಿದ್ರೆ, ಬಂಗು ಮಾರ್ಕ್ ಇದ್ದರೆ ಅದನ್ನ ಕಮ್ಮಿ ಮಾಡಿ ಸ್ಕಿನ್ ಟೋನನ್ನು ಈವನ್ ಆಗಿ ತೋರಿಸುತ್ತೆ. ಅಂದರೆ ಎಲ್ಲೂ ಒಂದು ಚೂರು ಕಲೆಗಳಿರಲ್ಲ, ಸ್ಕಿನ್ ಸಪ್ಪಲ್ ಆಗಿ, ಅಂದರೆ ಒಂಥರ ತುಂಬ ಎಲೆಸ್ಟಿಸಿಟಿ ಜಾಸ್ತಿ ಇರೋ ಥರ, ತುಂಬ ಯೂತ್ಫುಲ್ ಆಗಿ ಕಾಣೋ ಥರ ಮಾಡುತ್ತೆ. ರಿಂಕಲ್ಸ್ ಹಾಗೆಯೇ ಸುಕ್ಕು ಮಾರ್ಕೆಲ್ಲ ಇರುತ್ತಲ್ವ, ಅದು ಕಮ್ಮಿ ಆಗೋ ಥರ ಕಾಣುತ್ತೆ. ಟೋಟಲಾಗಿ ನಿಮ್ಮ ಸ್ಕಿನ್ ಏನು ಅಂತಂದರೆ, ನೀವು ರೆಗ್ಯುಲರಾಗಿ ಡೇ ಕ್ರೀಮನ್ನು ಹಾಕೋದ್ರಿಂದ ಪೊಲ್ಯೂಷನಿಂದ ತಪ್ಪಿಸುತ್ತೆ, ಕಲೆಗಳು ಡಲ್ನೆಸ್ ಇದ್ದರೆ ಕಮ್ಮಿ ಮಾಡುತ್ತೆ, ಸ್ಕಿನ್ ಗ್ಲೋ ಆಗಿರೋ ಥರ ಮಾಡುತ್ತೆ, ಯೂತ್ಫುಲ್ ಆಗಿ ಕಾಣೋ ಥರ ಮಾಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಟನ್ ಮಾಡುತ್ತೆ. ಇದು ನೀವು ಡೇ ಕ್ರೀಮನ್ನು ಹಚ್ಚೋದ್ರಿಂದ ಉಪಯೋಗ. ಯಾವುದೇ ಡೇ ಕ್ರೀಮನ್ನು ಹಚ್ಚಿ ಇಷ್ಟೆಲ್ಲ ಅಡ್ವಾಂಟೇಜ್ ಕೊಡುತ್ತೆ. ಡೇ ಕ್ರೀಮ್ ಮತ್ತು ಮಾಯ್ಶ್ಚರೈಸಿಂಗ್ ಕ್ರೀಮ್ಗೆ ಏನು ಡಿಫ್ರೆನ್ಸ್? ಮಾಯ್ಶ್ಚರೈಸಿಂಗಲ್ಲಿ ಬರೀ ಹೈಡ್ರೇಟ್ ಮಾಡುವ ಅಂಶ ಅಷ್ಟೇ ಇರುತ್ತೆ, ಡೇ ಕ್ರೀಮಲ್ಲಿ ಆ ಥರ ಅಲ್ಲ. ಹೈಡ್ರೇಟ್ ಮಾಡುವ ಅಂಶನೂ ಇರುತ್ತೆ, ಸನ್ಸ್ಕ್ರೀನ್ ಲೋಷನ್ ಅಂಶನೂ ಇರುತ್ತೆ. ನೀವು ಸಪ್ರೇಟಾಗಿ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳುವಾಗಿಲ್ಲ, ಬೆಳಗ್ಗೆ ಮುಖ ತೊಳೆದು ಮುಖನ ಕ್ಲೀನಾಗಿ ಒರೆಸ್ಕೊಂಡು ಈ ಕ್ರೀಮನ್ನು ಹಚ್ಕೊಂಡ್ಬಿಟ್ರೆ ಸಾಕು. ಒಂದು ವೇಳೆ ನೀವು ಹೊರಗಡೆ ಹೋಗ್ತಿರೋ ಜಾಸ್ತಿ ಬಿಸಿಲಿಗೆ ಅಂತಂದರೆ ನೀವು ಸನ್ಸ್ಕ್ರೀನ್ ಲೋಷನಿಂದ ಲೇಯರ್ ಅಪ್ ಮಾಡಲೇಬೇಕು, ಅದು ಕಂಪಲ್ಸರಿ. ಡೇ ಕ್ರೀಮ್ಗಳಲ್ಲಿ ಸನ್ಸ್ಕ್ರೀನ್ ಲೋಷನ್ ಅಂಶ ಇರುತ್ತೆ, 15+ ಅಷ್ಟೇ ಇರೋದು. ನಿಮಗೆ ಹೊರಗಡೆ ಇವಾಗಿನ ಬಿಸಿಲಿಗೆ ಹೋಗಬೇಕು ಅಂತಂದರೆ SPF 30, 50+ ಬೇಕಾದ್ರಿಂದ ನೀವು ಹೊರಗಡೆ ಹೋಗಬೇಕು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ದ ಲೇಯರ್ ಅಪ್ ಮಾಡಿ, ಅದಾದ ನಂತರ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಮನೇಲೇ ಇರ್ತೀರ ಅಂತಂದರೆ ಡೇ ಕ್ರೀಮ್ ಅಷ್ಟೇ ಸಾಕು. ಇದು ಡೇ ಕ್ರೀಮ್ನ ಅಡ್ವಾಂಟೇಜ್. ಸೊ ಸೆಟಫಿಲ್ ಅವ್ರದ್ದು ತುಂಬ ಚೆನ್ನಾಗಿದೆ, ಆರಾಮ್ಸೆ ಇದನ್ನ ನೀವು ಬೈ ಮಾಡ್ಬೋದು. ಇದರ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಈಗ ನೈಟ್ ಕ್ರೀಮ್ದು ಅಡ್ವಾಂಟೇಜ್ ಏನು, ನೈಟ್ ಕ್ರೀಮ್ ಏನಕ್ಕೆ ಬೇಕು?
ಮಾರ್ನಿಂಗ್ ಸೂರ್ಯನ ಬಿಸಿಲಿಂದ ಪೊಲ್ಯೂಷನಿಂದ ತಪ್ಪಿಸಲಿಕ್ಕೆ ಡೇ ಕ್ರೀಮನ್ನು ನಾವು ಹಚ್ಕೊತೀವಿ, ಬ್ರೈಟನ್ ಮಾಡೋದಕ್ಕೆ ಡೇ ಕ್ರೀಮನ್ನು ಹಚ್ಕೊತೀವಿ. ಆದರೆ ನೈಟ್ ಕ್ರೀಮ್ದು ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಮ ಸ್ಕಿನ್ಗೆ ಏನೇ ಡ್ಯಾಮೇಜ್ ಆಗಿರಲಿ, ಅಂದರೆ ಸೂರ್ಯನ ಬಿಸಿಲಿಗೆ ಡ್ಯಾಮೇಜ್ ಆಗಿರಲಿ, ಸನ್ ಟ್ಯಾನಿಂದ ಡ್ಯಾಮೇಜ್ ಆಗಿರಲಿ, ನೈಟ್ ಅಷ್ಟೇ ನಿಮ್ಮ ಸ್ಕಿನ್ ರಿಪೇರ್ ಆಗುತ್ತೆ. ನೈಟ್ ಮಲಗುವಾಗ ನಮ್ಮ ಸ್ಕಿನ್ಗೆ ತುಂಬ ಬೇಕಾಗಿರುವಂಥ ಆಕ್ಸಿಜನ್ ಸಿಗುತ್ತೆ, ಚೆನ್ನಾಗಿ ಉಸಿರಾಡುತ್ತೆ, ಚೆನ್ನಾಗಿ ರಿಪೇರ್ ಆಗುತ್ತೆ, ಸ್ಕಿನ್ ಸೆಲ್ಸ್ಗಳಿಗೆ ಮರುಜೀವ ಬರುತ್ತೆ. ಇದು ರಾತ್ರಿ ಹೊತ್ತು. ಅಂಥ ಟೈಮಲ್ಲಿ ನಾವು ನೈಟ್ ಕ್ರೀಮನ್ನು ಹಚ್ಚೋದ್ರಿಂದ ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು, ಎಲ್ಲ ಅಂಶಗಳು ಸಿಕ್ಕಿ ಸ್ಕಿನ್ ತುಂಬ ಬೇಗ ರಿಪೇರ್ ಆಗಿ ತುಂಬ ಚೆನ್ನಾಗಿ ಆಗೋ ಥರ ಆಗುತ್ತೆ. ಆದ್ದರಿಂದ ನೈಟ್ ಕ್ರೀಮ್ ಹಚ್ಚುವಂಥ ರೂಟೀನ್ ಅಭ್ಯಾಸ ನೀವು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ ತುಂಬ ಸೂಪರ್ವಾಗಿ ಉಳಿಯುತ್ತೆ, ನಿಮಗೆ ಫಾಸ್ಟ್ ರಿಸಲ್ಟ್ ಸಿಗುತ್ತೆ. ಬರೀ ಡೇ ಕ್ರೀಮಿಂದ ನಿಮಗೆ ಸಿಗುವಂಥ 2 ತಿಂಗಳಲ್ಲಿ ಸಿಗುವಂಥ ರಿಸಲ್ಟ್ ನಿಮಗೆ ನೈಟ್ ಕ್ರೀಮ್ ಡೇ ಕ್ರೀಮನ್ನು ಎರಡನ್ನೂ ಹಚ್ಚೋದ್ರಿಂದ 1 ತಿಂಗಳಲ್ಲಿ ಆ ರಿಸಲ್ಟ್ ಸಿಗುತ್ತೆ. ಡೇ ಟೈಮಲ್ಲಿ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ, ನೈಟ್ ಟೈಮಲ್ಲಿ ಫಾಸ್ಟಾಗಿ ನಿಮ್ಮ ಸ್ಕಿನ್ ರಿಪೇರ್ ಆಗುತ್ತೆ ಅಥವಾ ರಿಕವರ್ ಆಗುತ್ತೆ. ಎಲ್ಲ ಪ್ರಾಬ್ಲಮ್ಗಳಿಂದ ರಿಪೇರ್ ಆಗುತ್ತೆ, ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಸಿಗುತ್ತೆ, ಸ್ಕಿನ್ ಸೂಪರಾಗಿರುತ್ತೆ. ಆದ್ದರಿಂದ ನೈಟ್ ಕ್ರೀಮನ್ನು ಹಚ್ಚುವಂಥ ಅಭ್ಯಾಸ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ನೈಟ್ ಕ್ರೀಮನ್ನು ಹಚ್ತೀರಿ ಅಂತಂದರೆ ನೀವು ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸಿಂಗ್ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಎರಡನ್ನು ಆರಾಮ್ಸೆ ಉಪಯೋಗ ಮಾಡ್ಬೋದು. ಡೇ ಟೈಮಲ್ಲಿ ಮುಖ ತೊಳ್ಕೊಂಡು ಡೇ ಕ್ರೀಮನ್ನು ಹಚ್ಕೊಳ್ಳಿ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮುಖ ತೊಳ್ಕೊಂಡು ಒರೆಸ್ಕೊಂಡು ನೈಟ್ ಕ್ರೀಮನ್ನು ಹಚ್ಕೊಂಡು ಮಲ್ಕೊಳ್ಳಿ, ಮುಗಿಯಿತು. 1 ತಿಂಗಳಲ್ಲಿ ನೀವು ಈ ರೂಟೀನನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಸೂಪರ್ ಅಂತಂದರೆ ಸೂಪರಾಗುತ್ತೆ. ಅದನ್ನ ತಪ್ಪಿಸೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆದರೆ 1-2 ವಾರದಲ್ಲಿ ನಿಮಗೇನು ಅಂತ ತುಂಬ ರಿಸಲ್ಟ್ ಅಂತ ಗೊತ್ತಾಗಲ್ಲ, ಬಟ್ ಸ್ಕಿನ್ ಲೈಟಾಗಿ ನಿಮಗೆ ಆ ಓಲ್ಡ್ ಗ್ಲೋನೆಸ್ ಬರ್ತಾ ಇರೋ ಹಾಗೆ ಫೀಲ್ ಆಗುತ್ತೆ. 1-4 ವಾರದಲ್ಲಿ ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಂತಂದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ರು, ಎಷ್ಟೇ ಸ್ಪಾಟ್ಸ್ ಎಲ್ಲ ಕ್ಲೀನಾಗಿ ಸ್ಕಿನ್ಗೆ ಈವನ್ ಟೋನ್ ಬರ್ತಾ ಇರೋ ಹಾಗೆ ಅನಿಸುತ್ತೆ. ಅದೇ ನೀವು ಕಂಟಿನ್ಯೂಸ್ ಆಗಿ 1 ತಿಂಗಳು 2 ತಿಂಗಳು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ 2 ತಿಂಗಳು ಬಿಟ್ಟು ನಿಮ್ಮ ಸ್ಕಿನ್ ನೋಡಿದವರು ಏನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಯಾಕೆ ನಿಮ್ಮ ಮುಖ ಇಷ್ಟು ಗ್ಲೋ ಇದೆ, ತುಂಬ ಕ್ಲೀನ್ ಆಗಿದೆಯಲ್ಲ ನಿಮ್ಮ ಮುಖ, ಮುಂಚಿನ ಥರ ಇಲ್ಲಲ್ಲ, ತುಂಬ ಸುಕ್ಕು ರಿಂಕಲ್ಸ್ ಎಲ್ಲ ಹೋಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಖಂಡಿತ ಹೇಳ್ತಾರೆ. ಯಾಕಂತಂದರೆ ಅಷ್ಟೊಂದು ಅದ್ಭುತ ಲಾಭ ಇದೆ. ಅದು ಈ ಸೆಟಫಿಲ್ ಅವ್ರದ್ದು ನೈಟ್ ಮತ್ತು ಡೇ ಕ್ರೀಮ್ಗಳು ತುಂಬ ಒಳ್ಳೆ ಅಂತಂದರೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ನೀವೇನಾದರೂ ರೆಗ್ಯುಲರ್ ಆಗಿ ಯಾವುದಪ್ಪ ಬೆಸ್ಟ್ ನೈಟ್ ಕ್ರೀಮ್, ಯಾವುದಪ್ಪ ಡೇ ಕ್ರೀಮ್, ಯಾವುದಾದ್ರೂ ಒಂದು ಕ್ರೀಮ್ ಇದ್ದರೆ ಸಾಕು, ಅದರಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಇದ್ದರೆ ಇದನ್ನು ಆರಾಮ್ಸೆ ಬೈ ಮಾಡ್ಬೋದು. ಆದರೆ ನಿಮ್ಗೊಂದು ಹೇಳ್ತೀನಿ, ಇದರದ್ದು ಪ್ರೈಸು ನಿಮ್ಗೊಂದು ₹1,000 ಮೇಲೇ ಇದೆ, ಆದರೆ ರಿಸಲ್ಟ್ ಅದಕ್ಕಿಂತ ಬೆಸ್ಟ್ ಇದೆ. ಚೀಪ್ ಕ್ವಾಲಿಟಿ ಕ್ರೀಮ್ಗಳನ್ನೆಲ್ಲ ನಾವು ಹಚ್ಚಿದರೆ ಅದರಿಂದ ಡಿಸ್ಅಡ್ವಾಂಟೇಜ್ ಅಥವಾ ಬೇರೆ ಏನಾದರೂ ಎಫೆಕ್ಟ್ ಆಗ್ಬೋದು. ಇದು ಕ್ಲಿನಿಕಲಿ ಟೆಸ್ಟೆಡ್, ಕ್ಲಿನಿಕಲಿ ಪ್ರೂವನ್ ಕ್ರೀಮ್ಗಳು. ಸ್ಕಿನ್ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ನಮ್ಮ ದೇಶದಲ್ಲಿ ನಂಬರ್ 1 ಕ್ರೀಮ್. ನೀವು ಬೇಕಾದರೂ ರಿಸರ್ಚ್ ಮಾಡಿ ನೋಡಿ, ನೈಕಾದಲ್ಲೂ ಅಮೆಝಾನಲ್ಲೂ ವೆಬ್ಸೈಟಲ್ಲೂ ನೀವು ರಿಸರ್ಚ್ ಮಾಡಿ ನೋಡಿ. ಸೆಟಫಿಲ್ ಅವ್ರದ್ದು ಟಾಪ್ ಸೆಲ್ಲಿಂಗ್, ಸ್ಕಿನ್ ಡಾಕ್ಟರ್ಗಳು ಟಾಪ್ ರೆಕಮೆಂಡ್ ಮಾಡುವಂಥದ್ದು ಬೆಸ್ಟ್ ಅಂತಂದರೆ ಬೆಸ್ಟ್ ಕ್ರೀಮ್ ಆಗಿದೆ. ಸೊ ಆರಾಮ್ಸೆ ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಆದರೂ ಫಸ್ಟ್ ಟೈಮ್ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಏನೋ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ನೀವು ಆನ್ಲೈನಲ್ಲಿ ಬೈ ಮಾಡುವಾಗ ಕೂಡ ಅಷ್ಟೇ ಒರಿಜಿನಲ್ ಪ್ರಾಡಕ್ಟ್ಗಳನ್ನಷ್ಟೇ, ಒಳ್ಳೆ ಪ್ರಾಡಕ್ಟ್ಗಳನ್ನಷ್ಟೇ ಬೈ ಮಾಡಿ. ಸೊ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆಯೇ ರೆಗ್ಯುಲರಾಗಿ ನನ್ನ ವೀಡಿಯೋನ ನೋಡ್ತಾ ಇರಿ. ಬೇರೆ ಪ್ರಾಡಕ್ಟ್ಗಳನ್ನು, ಒಳ್ಳೊಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು, ಬ್ಯೂಟಿ ಕೇರ್ ಪ್ರಾಡಕ್ಟ್ಗಳನ್ನು, ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಪ್ರತಿದಿನ ಹಾಕ್ತಾ ಇರ್ತೀನಿ. ಮಧ್ಯಾಹ್ನ 2 ಗಂಟೆಗೆ ನೀವು ಮಿಸ್ ಮಾಡೋದೆಲ್ಲ ವೀಡಿಯೋಗಳನ್ನು ನೋಡ್ಬೋದು ಸಬ್ಸ್ಕ್ರೈಬ್ ಆದರೆ. ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.